ಉಡುಪಿಯ ರೌಡಿ ಶೀಟರ್ಗಳಿಗೆ ಜಿಲ್ಲಾ ಪೊಲೀಸ್ ಶಾಕ್ ಕೊಟ್ಟಿದೆ. ಜಿಲ್ಲೆಯಲ್ಲಿ ರೌಡಿಸಂ ಮಾಡ್ತಾ ಶಾಂತಿ ಕೆಡಿಸ್ತಿದ್ದ ಇಬ್ಬರನ್ನು ಈಗ ಗಡೀಪಾರು ಮಾಡಲಾಗಿದೆ. ಎಸ್ಪಿಯವರ ಈ ಖಡಕ್ ಆರ್ಡರ್ನಿಂದ ರೌಡಿಗಳ ಪಟಾಲಂ ಈಗ ಅಕ್ಷರಶಃ ನಡುಗಿದೆ. ಯಾರಾ ಇಬ್ಬರು ರೌಡಿಗಳು, ಎಲ್ಲಿಗೆ ಓಡಿಸಿದ್ದಾರೆ ನೋಡಿ. ಕಾಪು ಠಾಣಾ ವ್ಯಾಪ್ತಿಯ ಉದ್ಯಾವರ ನಿವಾಸಿ ವಿಜೇತಾ ಮತ್ತು ಪಡುಬಿದ್ರಿಯ ಮೊದರಂಗಡಿಯ ಆರಿಫ್ ಸಾಹೇಬ್ ಈಗ ಉಡುಪಿ ಜಿಲ್ಲೆಯಿಂದ ಔಟ್. ಕೊಲೆ ಯತ್ನ ಹಲ್ಲೆ ಅಂತ ಅಬ್ಬರಿಸ್ತಾ ಇದ್ದ ವಿಜೇತನನ್ನ ಈಗ ಉತ್ತರ ಕನ್ನಡದ ಕಾರವಾರಕ್ಕೆ ಗಡೀತಾರು ಮಾಡಲಾಗಿದೆ. ಇನ್ನು ಡ್ರಗ್ಸ್ ಕೇಸ್ ಹಾಗೂ ಮರ್ಡರ್ ಅಟೆಂಪ್ಟ್ ಕೇಸ್ ಇರೋ ಆರಿಫ್ ಸಾಹೇಬನನ್ನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಕ್ಕೆ ಓಡಿಸಲಾಗಿದೆ. ಏಪ್ರಿಲ್ 2ರಂದು ಉಡುಪಿ ಎಸ್ಪಿ ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ನಿಗದಿತ ಅವಧಿಯವರೆಗೆ ಇವರು ಉಡುಪಿ ಜಿಲ್ಲೆಯೊಳಗೆ ಕಾಲಿಡುವ ಹಾಗಿಲ್ಲ. ಒಂದು ವೇಳೆ ಈ ಆದೇಶ ಉಲ್ಲಂಘಿಸಿ ಜಿಲ್ಲೆಗೆ ಬಂದ್ರೆ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾರೆ. ಸಾರ್ವಜನಿಕರ ಸುರಕ್ಷತೆ ಮತ್ತು ಶಾಂತಿ ಕಾಪಾಡೋಕೆ ಇಂತಹ ಕಠಿಣ ಕಾನೂನು ಕ್ರಮ ಅನಿವಾರ್ಯ ಅಂತ ಪೊಲೀಸರು ತಿಳಿಸಿದ್ದಾರೆ. ಅಭ್ಯಾಸಬಲ ಅಪರಾಧಿಗಳಿಗೆ ಉಡುಪಿ ಪೊಲೀಸರು ಕೊಟ್ಟಿರೋ ಈ ಎಚ್ಚರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಉಡುಪಿ ಮತ್ತು ಕರಾವಳಿಯ ಇಂತಹ ಇಂಪಾರ್ಟೆಂಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.